ಹಲೋ ಸಂಪಾ. ಹಲೋ ಸರ್, ನಮಸ್ತೆ. ನಮಸ್ಕಾರ ಅಣ್ಣ. ಚೆನ್ನಾಗಿದ್ದೀರಾ ಸರ್? ಹೌದಣ್ಣ, ಚೆನ್ನಾಗಿದ್ದೀನಿ. ನೀವೆಲ್ಲ ಚೆನ್ನಾಗಿದ್ದೀರಾ? ಹಾಂ, ಚೆನ್ನಾಗಿದ್ದೀನಿ ಸರ್. ಹಾಂ ಸರ್, ಒಂದು ಅಭಿಪ್ರಾಯ ವ್ಯಕ್ತಪಡಿಸೋಣ ಅಂತ ಫೋನ್ ಮಾಡಿದೆ. ಹಾಂ ನಿಮಗೆ ಗೊತ್ತಿದೆ ಅಲ್ಲ ಸರ್, ಅತಿಥಿ ಉಪನ್ಯಾಸಕರದ್ದು ಸಮಸ್ಯೆ ವರ್ಷ ವರ್ಷ ಇದು ವರ್ಷ ಹಾಂ ವರ್ಷ ವರ್ಷ ಸರ್, ಪ್ರತಿ ವರ್ಷ ಪ್ರತಿಭಟನೆ ಮಾಡ್ತೀವಿ, ಅದಕ್ಕೆ ಪ್ರತಿಕ್ರಿಯೆಯನ್ನು ಸಿಕ್ಕಿಲ್ಲ ಅಲ್ಲ ಸರ್. ಹಾಂ ಹಾಂ ಹಾಗಾಗಿ ಈ ಸರಿನೂ ಸರ್ ಕಾಂಗ್ರೆಸ್ ತಮ್ಮ ಪ್ರಣಾಳಿಕೆಯಲ್ಲಿ ಹೇಳಿದ್ರಲ್ಲ ಸರ್, ಅತಿಥಿ ಉಪನ್ಯಾಸಕರನ್ನ ಪೂರ್ಣಾವಧಿ ಮಾಡ್ತೀವಿ, ಹೌದು. ಪರ್ಮನೆಂಟ್ ಮಾಡ್ತೀವಿ ಅಂತ ಸರ್, ಕಾಯಮಾತಿ ಮಾಡ್ತೀವಿ ಅಂತ. ಆಯ್ತು. ಹೌದು ಹೌದು. ಹಾಗಾಗಿ ಈಗ ಸರ್ ರಾಜ್ಯದಾದ್ಯಂತ ಪ್ರತಿಭಟನೆಗಳು ಆಗ್ತಾ ಇದ್ದಾವೆ ಸರ್. ಹಾಂ ಹಾಗಾಗಿ ಹಾಂ ವಿದ್ಯಾರ್ಥಿಗಳಿಗೆ ತರಗತಿ ಇಲ್ದಲೆ ಸರ್ ತೊಂದರೆ ಆಗಿದೆ ಸರ್. ಹಾಂ ಆಮೇಲೆ ಅತಿಥಿ ಉಪನ್ಯಾಸಕರಿಗೂ ಸಮಸ್ಯೆ ಇದೆ ಸರ್. ಈಗ ಕಾಯಮಾತಿ ಮಾಡದೇ ಇರೋದ್ರಿಂದ ವಯೋಮಿತಿ ಎಲ್ಲ ಮೀರ್ತಾ ಇದೆ ಸರ್, ಸಮಸ್ಯೆ ಇದೆಯಲ್ಲ ಸರ್. ಹೌದು. ಹಾಗಾಗಿ ಡಿ ದೇವರಾಜ ಅರಸುರವರಾಗೆ ಸಾಮಾಜಿಕ ಕಾಳಜಿ ಇದೆಯಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಅನ್ನೋ ದೃಷ್ಟಿಯಿಂದ ಸರ್, ಹಾಂ ಮತ್ತೆ ಅವರು ವಿರೋಧ ಪಕ್ಷದ ನಾಯಕರಾದಾಗ ಇದು ಅತಿಥಿ ಉಪನ್ಯಾಸಕರನ್ನ ಕಾಯಂ ಮಾಡಿ ಅಂತ ವಿಧಾನ ಇದರಲ್ಲಿ ಹೇಳಿದ ಸಭೆಯಲ್ಲಿ ಹೇಳಿದ ಪ್ರಕಾರ ಸರ್, ಕಾಯಂ ಮಾಡಿ ಅಂತ ಹೋರಾಟ ಮಾಡ್ತಿದ್ದೀವಿ ಸರ್ ಎಲ್ಲ. ಹಾಂ ಹಾಂ ಹಾಗಾಗಿ ಈಗ ತರಗತಿ ಬಹಿಷ್ಕಾರ ಆದ್ರಿಂದ ವಿದ್ಯಾರ್ಥಿಗಳಿಗೂ ತೊಂದರೆ ಆಗಿದೆ ಸರ್. ಹಾಂ 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 ಅದಕ್ಕೆ ನಮ್ಮ ಸಮಸ್ಯೆ ಬಗ್ಗೆ ನೀವು ಸರ್ ಸಿ ಎಂ ಅವ್ರ ಹತ್ರ ಮತ್ತೆ ಶಿಕ್ಷಣ ಸಚಿವರ ಹತ್ರ ವೈಯಕ್ತಿಕವಾಗಿ ಮಾತಾಡಿ ಸರ್. ಆರಾಮಲ್ಲ? ಸರ್ ಮಾತಾಡ್ತೀನಿ, ಅವ್ರ ಹತ್ರ ಮಾತಾಡ್ತೀವಿ ನಾವು. ಹೌದು ಸರ್, ನಮ್ಮ ಜಿಲ್ಲೆಯಲ್ಲೂ ಅದು ನಾನು ಸಮಸ್ಯೆ. ನೋಡ್ತಾ ಇದ್ದೀನಿ ಟಿವಿಲಿ ಮತ್ತೆ ಪೇಪರ್ಸ್ ಅಲ್ಲೆಲ್ಲ ಬರ್ತಿರೋದನ್ನ. ಹೌದು ಸರ್. ನಡುವೆ ಸ್ವಲ್ಪ ಬಿಸಿ ಇದ್ದ ಹಾಗಾಗಿ ನೀವು ಮಾತಾಡಕ್ಕಾಗ್ಲಿಲ್ಲ. ಹೌದು ಸರ್. ಒಳ್ಳೇದಾಯ್ತು ನೀವು ಮಾತನಾಡಿದ. ಆಮೇಲೆ ನಯನ ಮೋಟಮ್ಮ ಮೇಡಮ್ ಮತ್ತೆ ನೀವು ಮಾತಾಡಿದ್ರೆ ಸರ್, ನಮ್ಮ ಕ್ಷೇತ್ರದಲ್ಲೂ ಕೂಡ ವಿದ್ಯಾರ್ಥಿಗಳಿಗೆ ಪಾಠ ಪ್ರವಚನಗಳು ಒಂದು ತಿಂಗಳಿಂದ ಇಲ್ದಲೆ ತೊಂದರೆ ಏನು ಈಗ ನೀವೆಲ್ಲ ಸ್ಟ್ರೈಕಲ್ ಇದ್ದೀರಾ? ಎಲ್ಲ ಸ್ಟ್ರೈಕಲ್ಲಿ ಇದ್ದೀವಿ ಸರ್. ಒಂದು ತಿಂಗಳಿಂದ ಸರ್ ಸರ್ಕಾರಿ ಪದವಿ ಕಾಲೇಜಲ್ಲಿ ಪಾಠಗಳೇ ನಡೀತಾ ಇಲ್ಲ ಸರ್, ಹಂಗಾಗಿದೆ ಸರ್ ಪರಿಸ್ಥಿತಿ. ಆಮೇಲೆ ಸೆಮಿಸ್ಟರ್ ಆದ್ರಿಂದ ಸರ್ ಪರೀಕ್ಷೆಗಳ ಹತ್ರ ಬರ್ತಾ ಇದಾವೆ ಸರ್. ಹೌದು ಹೌದು. ಯಾವಾಗಿದೆ ಸೆಮಿಸ್ಟರ್ ಎಕ್ಸಾಮ್? ಈಗ ಸರ್ ಕುವೆಂಪು ವಿಶ್ವವಿದ್ಯಾಲಯದ್ದು ವರ್ಕಿಂಗ್ ಡೇ ಜನವರಿ 20ಕ್ಕೆ ವರ್ಕಿಂಗ್ ಡೇ ಎಂಡ್ ಸರ್, ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಸರ್. ಅದ್ರ ನಡುವೆ ಸರ್ ಅಸೈನ್ಮೆಂಟು ಸೆಮಿನಾರು ಇದನ್ನೆಲ್ಲ ಮಾಡಿಸ್ಬೇಕಲ್ಲ ಸರ್ ವಿದ್ಯಾರ್ಥಿಗಳಿಗೆ ಆಂತರಿಕ ಅಂಕಗಳಿಗೆ NEP ಪ್ರಕಾರ. ಹೌದು. ಹಾಗಾಗಿ ತುಂಬಾ ಸಮಸ್ಯೆ ಇದೆ ಸರ್. ಅತಿಥಿ ಉಪನ್ಯಾಸಕರದ್ದು ಸಮಸ್ಯೆ ಬಗೆಹರಿದ್ರೆ ಸರ್, ಸರ್ಕಾರ ಸರಿಯಾದ ಭರವಸೆ ಕೊಟ್ಟರೆ ಸರ್ ಸಮಸ್ಯೆ ಕ್ಲಿಯರ್ ಆಗುತ್ತೆ ಸರ್. ಹಾಗಾಗಿ ವಿದ್ಯಾರ್ಥಿಗಳಿಗೂ ಪಾಠ ಆಗುತ್ತೆ ಸರ್, ಅವರಿಗೂ ವಂಚನೆ ಆಗಲ್ಲ ಸರ್, ಅತಿಥಿ ಉಪನ್ಯಾಸಕರಿಗೂ ಸಮಸ್ಯೆ ಬಗೆಹರಿದು ಅವರಿಗೂ ಸಮಾಧಾನ ಸಿಗುತ್ತೆ ಸರ್. ಹೌದು ಹೌದು. ಅಲ್ಲ ಪಾಪ ಈಗ ಮಕ್ಕಳಿಗೆ ವಿಶೇಷವಾಗಿ ಹೌದು ಸರ್. ಆಗ್ಬೇಕು. ಯಾಕಪ್ಪ ಎಲ್ಲ ಸುಮ್ಮನೆ ಇದ್ರೆ ಗೊತ್ತಾಗ್ತಿಲ್ಲ ನನಗೆ. ಹೌದು ಸರ್, ಅದಕ್ಕೆ ಈಗೇನ ಅವ್ರೇನು ಅವ್ರ ಬಗ್ಗೆ ಮಾತಾಡಿಲ್ಲ. ಯಾವ ಅವಶ್ಯಕ ಸರ್? ಲೀಡರ್ ಆಫ್ ದಿ ಅಪೋಸಿಷನ್ ಅವರೆಲ್ಲ ಸರ್ ಇದು ಪರಿಷತ್ ಇದರಲ್ಲಿ ವಿಧಾನಸಭೆಯಲ್ಲೆಲ್ಲ ಪ್ರಸ್ತಾಪ ಮಾಡಿದ್ದಾರೆ ಸರ್. ನಾವು ಮತ್ತೆ ಬೆಳಗಾವಿ ಇಲ್ಲೂ ಕೂಡ ಸ್ಟ್ರೈಕ್ಗೆ ಹೋಗಿದ್ದು ಸರ್. ಇದು ಅಲ್ಲೂ ಕೂಡ ಶಿಕ್ಷಣ ಸಚಿವರೇ ಬಂದು ನೇರವಾಗಿ ಹೇಳಿದ್ರು ಸರ್. ಸುಧಾಕರ್ ಅವರು ಸರ್, ನಾವು ಬಗೆಹರಿಸ್ತೀವಿ ಅಂತ ಸರ್. ಆದ್ರೂ ಸರ್ ಪ್ರತಿ ವರ್ಷವೂ ಬರೀ ಭರವಸೆಯೇ ಇದಾಗಿದೆ, ಉತ್ತರವಾಗಿದೆ, ಇದು ಅದು ಕಾರ್ಯಗತವಾಗುತ್ತಿಲ್ಲಲ್ಲ. ಹಾಗಾಗಿ ಈ ಸರ್ಕಾರ ಆದ್ರೂ ಬಗೆಹರಿಸ್ಲಿ, ಇದಕ್ಕೊಂದು ಶಾಶ್ವತವಾದಂತ ಹಿತೈಷಿ ಸಿಗ್ಲಿ ಅನ್ನುವ ಕಾರಣಕ್ಕೋಸ್ಕರ ಸರ್ ಈಗ ಹೋರಾಟ ಮಾಡ್ತಿರೋದು ಸರ್. ಹಾಗಾಗಿ ನೀವೊಂದು ನಯನ ಮೋಟಮ್ ಮೇಡಮ್ ಹತ್ರನೂ ಮಾತಾಡಿ ಸರ್. ನಮ್ಮ ಕ್ಷೇತ್ರದಲ್ಲೂ ಅಂದ್ರೆ ಮಾತಾಡ್ತೀನಿ. ಈಗ ಚಿಕ್ಕಮಗಳೂರು, ಮೂಡಿಗೆರೆ ಈ ಭಾಗದಲ್ಲಿ ಸರ್ ಇಲ್ಲೇ ಎಲ್ಲ ಗ್ರಾಮೀಣ ಪ್ರದೇಶದ ಮಕ್ಕಳೇ ಇರೋದು ಸರ್. ಎಷ್ಟು ಜನ ಇದ್ದಾರೆ ನಮ್ಮ ಜಿಲ್ಲೆಯಲ್ಲಿ ಅತಿಥಿ ಉಪನ್ಯಾಸಕರು? ನಮ್ಮ ಜಿಲ್ಲೆಯಲ್ಲಿ ಆ ಕಾಲೇಜಲ್ಲಿ ತುಂಬಾ ಜನ ಇದೀವಿ ಸರ್. ಕಡೂರು, ಮೂಡಿಗೆರೆ, ಚಿಕ್ಕಮಗಳೂರು, ಕಳಸ. ಅಲ್ಲ ಎಲ್ಲ ಸರ್ಕಾರಿ ಜೂನಿಯರ್ ಕಾಲೇಜು, ಫಸ್ಟ್ ಇಯರ್ ಕಾಲೇಜ್ ಸರ್? ಜೂನಿಯರ್ ಕಾಲೇಜ್ ಬರಲ್ಲ ಸರ್, ಪದವಿ ಕಾಲೇಜ್ ಮಾತ್ರ ಸರ್, ಡಿಗ್ರಿ ಕಾಲೇಜ್ ಮಾತ್ರನಾ? ಹೌದು ಸರ್. ಅಂದಾಜು ಎಷ್ಟು ಜನ ಅಂತ ಒಂದು ಏನಾದ್ರು ಐಡಿಯಾಸ್ ಇದೆಯಾ? ಟೋಟಲ್ ಸರ್ ಇಡೀ ಕರ್ನಾಟಕದಾದ್ಯಂತ ಹೋರಾಟ ಆಗ್ತಿರೋದ್ರಿಂದ ಒಂದು 12,000 ಜನ ಇದ್ದೀವಿ ಸರ್ ಒಟ್ಟು. ಹೌದು ಸರ್, ಬೇರೆ ಬೇರೆ ಸಬ್ಜೆಕ್ಟ್ ಅಲ್ಲಿ ಸರ್. ಹಾಗಾಗಿ ಸರ್ ಅದೇ ಒಳ್ಳೇದಾಯ್ತು, ನಾನು ಮಾತಾಡ್ತೀನಿ ಬಿಡಿ. ಆಮೇಲೆ MA, MPhil, PhD, MSc, MCom ಎಲ್ಲ ಮಾಡಿರ್ತಕ್ಕಂಥವ್ರೆ ಸರ್. ಎಲ್ಲ ಶೈಕ್ಷಣಿಕ ಅರ್ಹತೆನೂ ಇದೆ ಸರ್. ಮತ್ತೆ ಬೇರೆ ಬೇರೆ ರಾಜ್ಯದಲ್ಲಿ ಪೂರ್ಣಾವಧಿ ಮಾಡಿದ್ದಾರೆ ಸರ್, ಅದನ್ನೇ ಮಾದರಿ ಇಟ್ಕೊಂಡು ಮಾಡ್ಬೋದು ಸರ್.
ಖಂಡಿತ ಖಂಡಿತ. ಈ ಬಗ್ಗೆ ನೀವು ಒಂಚೂರು ಇದು ಗಮನ ಹರಿಸಿದ್ರೆ ಸರ್ ಚೆನ್ನಾಗಿರುತ್ತೆ ಸರ್. ಅದಕ್ಕೆ ವೈಯಕ್ತಿಕವಾಗಿ ನಿಮ್ಮ ಹತ್ರ ಕೇಳ್ಕೊಳ್ತೀನಿ. ಇಲ್ಲ ಇಲ್ಲ, ಒಳ್ಳೇದು ಬಿಟ್ಟು ನೀವು ನಮ್ಮ ಹುಡುಗರು, ನೀವು ಮಾತಾಡ್ಬೇಕಲ್ಲ. ಹೌದು ಸರ್. ಹಾಂ, ಹಾಗಾಗಿ ಸರ್. ಅದೇ ಅದೇ ಹೌದು ಸರ್. ಸರ್ ಮತ್ತೆ ವಿತ್ ಯುವರ್ ಪರ್ಮಿಷನ್ ಸರ್, ಈಗ ಮಾತನಾಡಿದ ಸಂಭಾಷಣೆಯನ್ನ ಸರ್ ಇದು ನಮ್ಮ ಅತಿಥಿ ಉಪನ್ಯಾಸಕರ ಗ್ರೂಪಲ್ಲಿ ಈಗ ನಿಂಗಯ್ಯರ ಹತ್ರ ನಾವು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ ಅಂತ ಹೇಳಿ ಹಾಕ್ಬೋದು ಸರ್? ನಿಮ್ಮ ಪರ್ಮಿಷನ್ ಇದ್ರೆ ಮಾತ್ರ. ಹಾಕಿ, ಖಂಡಿತ ಹಾಕಿ. ಆಯಿತು ಸರ್. ಅವರು ಸರ್ಕಾರದ ಮೇಲೆ ಕೂಡ ನಾವು ಥರ ಮಾಡ್ತೀವಿ. ಹೌದು ಸರ್. ಮತ್ತೆ ನಮ್ಮ ಜಿಲ್ಲಾ ಇದರಲ್ಲೂ ಕೂಡ ಒಂದು ಸ್ಟೇಟ್ಮೆಂಟ್ ಕೂಡ ಮಾಡುತ್ತೆ. ಹೌದು ಹೌದು ಸರ್. ಹಾಂ, ಅದಕ್ಕೆ ಸರ್ ನೀವು ಒಂದು ಸ್ವಲ್ಪ ತುಂಬ ಕಾಳಜಿ ಇರೋಂಥ ವ್ಯಕ್ತಿ ಸರ್. ನೀವು ಸಮಾಜವಾದಿ ಹಿನ್ನೆಲೆಯಿಂದ ಬಂದವರಲ್ಲ ಸರ್. ಮತ್ತೆ ಸ್ವತಃ ನೀವು ಉಪನ್ಯಾಸಕರಾಗಿ ಕಾರ್ಯನಿರ್ವಹಿಸಿರೋದ್ರಿಂದ ಸರ್ ನಮ್ಮ ಸಂಕಷ್ಟವನ್ನ ಮತ್ತು ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳ ಪರಿಸ್ಥಿತಿಯನ್ನು ಎರಡನ್ನೂ ಅವಲೋಕನ ಮಾಡಿ ಸರ್. ಇಲ್ಲ ಇಲ್ಲ ಮಾಡೋದು. ನನಗೆ ಮೊನ್ನೆ ಪೇಪರ್ ನೋಡಿ ಮತ್ತೆ ಇದೆಲ್ಲ ಆದ್ಮೇಲೆ ಹೌದು ಸರ್. ಸರ್ಕಾರ ಯಾಕೆ ಇದನ್ನ ಕಣ್ಮುಚ್ಚಂಗ್ ಕೂತಿದೆ ಎಕ್ಸಾಮ್ ಟೈಮಲ್ಲ ಅಂತ ಅನಿಸ್ತು ನನಗೆ. ಹೌದು ಸರ್. ಮತ್ತೆ ಸೆಮಿಸ್ಟರ್ ಸಿಸ್ಟಮ್ ಎಲ್ಲ ಹೋಗ್ಬಿಟ್ಟಿದ್ದೆ, ನಿಮ್ಗೆ ಮಾತಾಡಕ್ ಆಗ್ಲಿಲ್ಲ. ಮತ್ತೆ ಸರ್ ಇದು ಇನ್ನೊಂದು ಸಮಸ್ಯೆ ಏನಂದ್ರೆ ಸರ್, ಸರ್ಕಾರಿ ಕಾಲೇಜಿನ ಈಗ ಅತಿಥಿ ಉಪನ್ಯಾಸಕರ ಸಮಸ್ಯೆಯನ್ನು ಕೂಡಲೇ ಬಗೆಹರಿಸದೆ ಹೋದ್ರೆ ಸರ್ ವಿದ್ಯಾರ್ಥಿಗಳು ಬರೋದೇ ಬಡ ವಿದ್ಯಾರ್ಥಿಗಳು ಸರ್ ಇದಕ್ಕೆ ಸರ್ಕಾರಿ ಕಾಲೇಜುಗಳಿಗೆ. ಹೌದು ಹೌದು. ಆಮೇಲೆ ಈಗ ಅನಿವಾರ್ಯವಾಗಿ ಏನ್ ಮಾಡ್ತಾರೆ ಅಂದ್ರೆ ಸರ್, ಖಾಸಗಿ ಕಾಲೇಜುಗಳಿಗೆ ಹೆಚ್ಚು ಇದು ಫೀಸ್ ಎಲ್ಲ ಕಟ್ಟಿ ಹೋಗುವ ಪರಿಸ್ಥಿತಿಗೆ ಒಳಗಾಗ್ತಾರೆ ಸರ್. ಒಂದು ಅರ್ಥದಲ್ಲಿ ಪರೋಕ್ಷವಾಗಿ ಖಾಸಗೀಕರಣಕ್ಕೂ ಇದು ಪ್ರೋತ್ಸಾಹ ಕೊಟ್ಟಂಗಾಗತ್ತೆ ಸರ್. ಖಂಡಿತ ಖಂಡಿತ. ಹಾಗಾಗಿ ಇದನ್ನ ಚೂರು ಗಂಭೀರವಾಗಿ ಸರ್ ನಾನು ಮಾತನಾಡ್ತೀನಿ. ಸುಧಾಕರ್ ಅವರು ಗೊತ್ತಿದ್ದಾರೆ, ಎಜುಕೇಶನ್ ಮಿನಿಸ್ಟ್ರು. ಹೌದು ಸರ್. ಮತ್ತೆ CM DCM ಜೊತೆಗೂ ನಾನು ಮಾತನಾಡ್ತೀನಿ. ಆಯ್ತು ಸರ್. ಓಕೆ, ಒಳ್ಳೇದಾಗಲಿ. ನಿಮ್ಮ ಆದಷ್ಟು ಬೇಗ ನಿಮ್ಮ ಸಮಸ್ಯೆ ಬಗ್ಗೆ. ಆಯ್ತು ಆಯ್ತು ಸರ್. ಅದಕ್ಕೆ ತ್ವರಿತವಾಗಿ ಮಾತಾಡಿ ಸರ್. ಖಂಡಿತ ಮಾತಾಡ್ತೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಮಸ್ತೆ ಸರ್. ನಮಸ್ಕಾರ.